ರಾಜ್ಯ ಸರ್ಕಾರವು ಕರ್ನಾಟಕ ರಾಜ್ಯ ಸಹಕಾರಿ ಚಳುವಳಿಯ ಬೆಳವಣಿಗೆಗಾಗಿ ಸಲ್ಲಿಸಿರುವ ಅನುಪಮ ಸೇವೆಯನ್ನು ಪರಿಗಣಿಸಿ ಹಿರಿಯ ಸಹಕಾರಿ ಕೆ ಸೀತಾರಾಮ್ ರೈ ಸವಣೂರು ಅವರನ್ನು ಈ ಸಾಲಿನ ಸಹಕಾರಿ ರತ್ನ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ. ಬೆಂಗಳೂರಿನ ಕೆಂಗೇರಿ ಉಪನಗರದ ಗಣೇಶ್ ಮೈದಾನದಲ್ಲಿ ಮಾರ್ಚ್ 20ರಂದು ನಡೆಯುವ ಸಹಕಾರ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಜ್ಯ ಸರ್ಕಾರವು ಕೆ ಸೀತಾರಾಮ್ ರೈ ಅವರಿಗೆ ಸಹಕಾರ ರತ್ನ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಿದೆ. ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. 21-22ನೇ ಸಾಲಿನ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಕೊಡಮಾಡುವ ರಾಜ್ಯದ ಪ್ರತಿಷ್ಠಿತ ಪ್ರಶಸ್ತಿ ಸಹಕಾರಿ ರತ್ನವನ್ನು ನನ್ನನ್ನು ಕೂಡ ಈ ಸರ್ತಿ ಸರ್ಕಾರ ಸಿಲೆಕ್ಟ್ ಮಾಡಿದ್ದಕ್ಕೆ ನಾನು ಬಹಳ ಸಂತೋಷಪಟ್ಟಿದ್ದೇನೆ. ಆದ್ದರಿಂದ ಕೊಟ್ಟಂಥ ವ್ಯವಸ್ಥೆ ಹಾಗೂ ಮಾಡಿದಂಥ ನನ್ನ ಕೆಲಸವನ್ನು ಗೌರವಿಸಿ ಸರ್ಕಾರ ಕೊಟ್ಟ ಇದನ್ನು ಕೃತಜ್ಞತಾಪೂರ್ವಕವಾಗಿ ಸ್ವೀಕರಿಸಿದ್ದೇನೆ. ನಾನು 68ನೇ ಇಸ್ವಿಯಿಂದ ಇವತ್ತಿನವರೆಗೆ ಸುಮಾರು 54 ವರ್ಷಗಳಿಂದ ಸಹಕಾರಿ ಕ್ಷೇತ್ರದಲ್ಲಿ ಬೇರೆ ಬೇರೆ ವಿಧದಲ್ಲಿ ನಾನು ಕೆಲಸ ಮಾಡ್ತಾ ಬರುವುದನ್ನು ನಾವೆಲ್ಲ ಕಂಡಿದ್ದೇವೆ. 68ನೇ ಇಸವಿಯಲ್ಲಿ ನಾನು ಸಹಕಾರಿ ತರಬೇತಿ ಮಾಡಿದ ನಂತರ DCC ಬ್ಯಾಂಕಿನಲ್ಲಿ ಅಧಿಕಾರಿಯಾಗಿ ಸುಮಾರು 18 ವರ್ಷಗಳ ಕಾಲ ಕೆಲಸ ಮಾಡಿದ್ದು ಮಾತ್ರ ಅಲ್ಲದೆ ಅದೇ DCC ಬ್ಯಾಂಕಿನ ನಿರ್ದೇಶಕನಾಗಿ ಆಯ್ಕೆಯಾಗಿ 10 ವರ್ಷಗಳ ನಿರ್ದೇಶಕನಾಗಿ 6 ವರ್ಷಗಳ ಕಾಲ ನಾನು ಆ ಬ್ಯಾಂಕಿನ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸುವ ಒಂದು ಸದಾವಕಾಶ ಕೂಡ ನನಗೆ ದೊರೆತಿರುವುದು ನನಗೆ ಬಹಳ ಸಂತೋಷ ಕಂಡಿದೆ. ಮತ್ತು ಅದರ ನಮ್ಮ ಇತಿಹಾಸದಲ್ಲೇ DCC ಬ್ಯಾಂಕಿನ ಸವಣೂರು ಮತ್ತು ಪುತ್ತೂರಿನ ಮುಖ್ಯ ಶಾಖೆಗೆ ನಿವೇಶನವನ್ನು ಒದಗಿಸಿಕೊಟ್ಟ ಒಂದು ಸಮಾಧಾನ ಕೂಡ ನನಗಿದೆ ಅಂತ ಹೇಳಲಿಕ್ಕೆ ನಿಮ್ಮ ಮುಂದೆ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಅದು ಅಲ್ಲದೆ ನನ್ನ ಇತರ ಸಹಕಾರಿ ಸಂಸ್ಥೆಗಳನ್ನು ನೀವು ತಗೊಂಡ್ರೆ ನಾನು ಮಂಗಳೂರಿನ KMFನಲ್ಲಿ 18 ವರ್ಷಗಳ ಕಾಲ ನಿರ್ದೇಶಕನಾಗಿ ಅದರಲ್ಲಿ 2.5 ವರ್ಷಗಳ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡಿ ಅದೇ ದೇಶದಲ್ಲೇ ಒಂದು ಹೆಸರುವಾಸಿಯಾದಂಥ ಹಾಲಿನ ಇದರಲ್ಲಿ ಡಾಕ್ಟರ್ ಕುರಿಯನ್ ರವರು ನನ್ನ ಅವಧಿಯಲ್ಲಿ ನಮ್ಮ ಒಕ್ಕೂಟ ಕುಲಶೇಖರಕ್ಕೆ ಭೇಟಿ ನೀಡುವುದು ಬಹಳ ಒಂದು ಮುಖ್ಯವಾದ ವಿಷಯ ಅಂತ ನಾನು ತಿಳ್ಕೊಂಡಿದ್ದೇನೆ.